ಸೊಲ್ಮೆಲು ನಮ್ಮ ಕುಡ್ಲಾತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆ ದೇವರ ಮುರಕಲ್ಲು ಕಡ್ಪುನ ಬೊಕ ಪೊಯ್ಯದಿಪ್ಪುನೇಕ ಸಂಬಂಧಪಟ್ಟದ ಕಾನೂನು ರೀತಿದ ಕ್ರಮಕ್ಕೂ ಬೆಂಗಳೂರು ಸಭೆ ನಡಪಾದ ಅಗತ್ಯ ಕ್ರಮ ದೆತುನುವಾಂದ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ದಿನೇಶ್ ಗುಂಡೂರಾವ್ ಪಂತೆರ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮೂಜಿ ತಿಂಗೊಲ್ದ ಸಭೆಟ್ ಗುರ್ಕಾರ್ಮಿ ವಹಿಸದ 6 ಪಾತಿರಿಯರ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತದ ನೇತ್ರಾವತಿ ಸಭಾಂಗಣಡು ಸೋಮವಾರ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಲನ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಮೂಜಿ ತಿಂಗೊಲ್ದ ಸಭೆ ನಡೆತಂಡ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ದಿನೇಶ್ ಗುಂಡೂರಾವ್ ಗುರ್ಕಾರ್ಮೆ ವಹಿಸಿದ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡ ಕೆಂಪು ಕಲ್ಲು ಕಡಪನ ಉಂಟುದಿತ್ತದ ಅವು ಬೊಕ್ಕ ಪೊಯ್ಯದಿಪ್ಪುನೇಕ ಸಂಬಂಧ ಕಾನೂನು ರೀತಿಯ ಕ್ರಮಕ್ಕೂ ನನ್ನದ ವಾರ ಬೆಂಗಳೂರು ಮಿತ್ತ ಮಟ್ಟದ ಸಭೆ ನಡಪಾದ ಅಗತ್ಯ ಕ್ರಮದೆತುನುಂಡು ಇತ ತತ್ಕಾಲಗೂ ವ್ಯವಸ್ಥೆ ಸಾಧ್ಯ ಇಜ್ಜಿಂದು ಪಂಡೆರ ಶಾಸಕರು ಉಮಾನಾಥ ಕೋಟ್ಯಾನ್ ಪಾತಿರ್ದು ಜಿಲ್ಲೆಡು ಇಲ್ಲು ಕಟ್ಟುನ ಸೇರಿನಂಚ ಬಡವರ ಕಾರ್ಮಿಕರಿಗೆ ಸಮಸ್ಯೆ ಅದುಪುನ ಕಾರಣ ಪೊಯ್ಯಬಕ ಮುರಕಲ್ಲುಗ ಅವಕಾಶ ಕೊರಡೊಂದು ಒತ್ತಾಯ ಮಲ್ಪನಾಗ ಮಂತ್ರಿಯರು ಜವಾಬ್ ಕೊಡ್ದು ಪಾತಿರಿಯರು ಬೆಂಗಳೂರು ಸಭೆಡ್ದ ದುಂಬತ್ತ ಜಿಲ್ಲಾಧಿಕಾರಿಯರು ಜಿಲ್ಲೆಡು ಮುರಕಲ್ಲು ಬೊಕ ಪೊಯ್ಯ ತಿಕ್ಕಂದೆ ಉಪ್ಪುನ ಬಗೆಟ್ ಸಭೆ ನಡಪಾವನಂಚ ಸಲಹೆ ಕೊರ್ನ ದಿನೇಶ್ ಗುಂಡೂರಾವ್ ಪೊಯ್ಯ ತಿಪ್ಪುನ ಮುರಕಲ್ಲು ಕಡಪುನ ಬಗೆಟ್ ಪಿರ ಟೆಂಡರ್ ಮಲ್ಪುನ ಬ್ಲಾಕ್ಲೆನ ಲೈಸೆನ್ಸ್ದ ಪಟ್ಟಿನ ಸೇರಿದ ವರದಿ ಕೊರಡು ಜಿಲ್ಲಾ ಆಡಳಿತದ ವರದಿ ಆಧಾರದ ಮಿತ್ತ ಬೆಂಗಳೂರು ಗಣಿಪಕ ಭೂ ವಿಜ್ಞಾನ ಇಲಾಖೆದ ಕಮಿಷನರ್ ಒಟ್ಟಿಗೂ ಮಿತ್ತ ಮಟ್ಟದ ಸಭೆಟ್ ಪೊಯ್ಯಬಕ ಮುರಕಲ್ಲು ದಿಪ್ಪುನ ಕಾನೂನು ಕಾರ್ಯಾಲಯನ ಬಗೆಟ್ ಚರ್ಚೆ ಮಲ್ತದ ನಿಯಮಲೆನ ಒಟ್ಟಿಗೂ ಕ್ರಮದೆತನುಂಡು ರಾಜ್ಯದ ದಿಂಜ ಪ್ರಮಾಣದ ರಾಜಧಾನ ಪಾಡ್ದಂಡ ಪನ್ಪುನ ಆರೋಪದ ಬಗೆಟ್ಲ ಚರ್ಚೆ ಮಲ್ಪನೊಂದು ಮಂತ್ರಿ ದಿನೇಶ್ ಗುಂಡೂರಾವ್ ಪಂಡ್ಯರ ಜಿಲ್ಲೆಡ ಅಕ್ರಮ ಮುರಕಲ್ಲು ಗಣಿಗಾರಿಕೆ ಸಂಬಂಧ ಲೋಕಾಯುಕ್ತರು ಈ ದುಂಬೆ 17 ಅಧಿಕಾರಿಗಳ ಮಿತ್ತ ಸ್ವಂತ ಉಮೇದುದ ಕೇಸ್ ಪಾಡ್ದ್ಯರ ಅಂಚಾದ ಜಿಲ್ಲೆಡ ಇತ್ತೆ ತತ್ಕಾಲದ ಕ್ರಮದೆತ್ತೊನೆರ ಸಾಧ್ಯ ಇಜ್ಜೆ ಕಾನೂನು ರೀತಿಯ ಈ ಬಗೆಟ ನಿರ್ಧಾರ ಆವಡಾತನಂದ ದಿನೇಶ್ ಗುಂಡೂರಾವ್ ಪಂಡ್ಯರ ಶಾಸಕರಾಯನ ಉಮಾನಾಥ ಕೋಟ್ಯಾನ್ ಹರೀಶ್ ಪುಂಜ ರಾಜೇಶ್ ನಾಯಕ್ ವಿಧಾನ ಪರಿಷತ್ ಸದಸ್ಯರಾದ ಪುನಃ ಡಾಕ್ಟರ್ ಮಂಜುನಾಥ ಭಂಡಾರಿ ಎಸ್.ಎಲ್. ಭೋಜೇಗೌಡ ಡಾಕ್ಟರ್ ಧನಂಜಯ ಸರ್ಜ್ ಕಿಶೋರ್ ಕುಮಾರ್ ಪುತ್ತೂರು ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ. ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಗಣಿಪಕ ಭೂ ವಿಜ್ಞಾನ ಇಲಾಖೆದ ಒತ್ತು ನಿರ್ದೇಶಕರ ಸಂದೀಪ್ ಜಿಯು ಗ್ಯಾರಂಟಿ ಯೋಜನೆದ ಅನುಷ್ಠಾನ ಸಮಿತಿ ಜಿಲ್ಲಾ ಗುರುಕಾರ್ಯರು ಭರತ್ ಮುಂಡೋಡಿ ಜಿಲ್ಲಾ ಜವಾಬ್ದಾರಿಕದ ಕಾರ್ಯಂತರ ತುಳಸಿ ಮದ್ದಿನೇನೆ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್ ಸಭೆಟ್ ಪಾಲ್ಗೊಂಡರ ಇದನ್ನು ಸಂಪೂರ್ಣವಾಗಿ ಇಲ್ಲಿಗಲ್ ನಡೆಯುತ್ತಿರುವಂತಹದ್ದು ನಮ್ಮ ಕಮಿಷನರ್ ಮತ್ತು ಎಸ್ಪಿ ಬಂದ ಮೇಲೆ ನಿಲ್ಲಿಸಿದ್ದಾರೆ, ಅವರಿಗೆ ಅಭಿನಂದನೆ. ಆದರೆ ಲೀಗಲೈಸ್ ಮಾಡಬೇಕಲ್ಲ. ಎರಡನೇದು ಕೆಂಪು ಕಲ್ಲು ಲ್ಯಾಟರೈಟ್ ಸ್ಟೋನ್. ಇಡೀ ನಮ್ಮ ಜಿಲ್ಲೆಗಳಲ್ಲಿ ಇಲ್ಲಿ ಗೋಡೆ ಇರುವಂತಹದ್ದು, ಬಿಲ್ಡಿಂಗ್ ಇರ್ಬೋದು, ಫ್ಲಾಟ್ಗಳಿರ್ಬೋದು, ಕಮರ್ಷಿಯಲ್ ಇರ್ಬೋದು, ಭಾರಿ ಅಗತ್ಯವಾದಂತಹ ಸಮಸ್ಯೆ. ಇಡೀ ಕೆಂಪು ಕಲ್ಲಲ್ಲಿ ನಾವು ಗಮನಿಸಬೇಕು. ಕೆಂಪು ಲ್ಯಾಟರೈಟ್ ಅಲ್ಲಿ ಇಲ್ಲಿ ಕಟ್ಟುವಂಥದ್ದು ಎಲ್ಲ ಕಟ್ಟಡಗಳಲ್ಲ, ಇಲ್ಲಿ ಬೇರೆ ಕಡೆಯಾಗಿ ಬ್ರಿಕ್ಸ್ ಅದರಲ್ಲಿ ಕಟ್ಟುವುದಿಲ್ಲ. ಇನ್ನೊಂದು ಕೆಂಪು ಕಲ್ಲು ಹೋಗ್ತಿದೆ. ಕೆಂಪು ಕಲ್ಲು ಕೃಷಿಗೆ ಸಂಬಂಧಪಟ್ಟದಕ್ಕೆ ನಾನು ತಗೊಂಡೆ. ಇದಕ್ಕೆ ಏನಾಗಿದೆ, ಈಗ ಕೆಂಪು ಕಲ್ಲು ಸಹ ನಮ್ಮ ಕಮಿಷನರ್ ಇಲ್ಲಿಗಲ್ ನಿಲ್ಲಿಸಿದ್ದಾರೆ, ಅದಕ್ಕೆ ಸಪೋರ್ಟ್ ನಾವು ಸಹ. ಆದ್ರೆ ಇದನ್ನು ಲೀಗಲೈಸ್ ಮಾಡಬೇಕಲ್ಲ. ಇಲ್ಲಿ ಈಗ ಮೇಸ್ತ್ರಿಗಳಿಗೆ, ಕೂಲಿಗಳಿಗೆ, ಕಾರ್ಪೆಂಟರ್ಗೆ, ಎಲೆಕ್ಟ್ರಿಷಿಯನ್ಗೆ ಯಾರಿಗೂ ಕೆಲಸ ಇಲ್ಲದೆ ಊಟಕ್ಕೆ ಗತಿ ಇಲ್ಲದಾಗೆ ಆಗಿದೆ. ಇದಕ್ಕೆ ನೀವು ಏನು ಮಾಡ್ಬೇಕು ಸರ್ ಅಂತ ಹೇಳಿದ್ರೆ, ಮತ್ತೆ ಡಿ.ಸಿ ವರ್ಷದಲ್ಲಿ ಮುಂಚೆ ಪ್ರವೇಶ ಮಾಡಬೇಕು. ಒಂದು ಹೊಯ್ಗೆಯನ್ನು ನೀವು ಲೀಗಲೈಸ್ ಮಾಡಬೇಕು, ಇಮಿಡಿಯೇಟ್ ಲೀಗಲೈಸ್ ಮಾಡಬೇಕು. ಇನ್ನೊಂದು ಕೆಂಪು ಕಲ್ಲು ಎರಡು ಲೀಗಲೈಸ್. ಒಂದು ಕೆಂಪು ಕಲ್ಲನ್ನು ಸಹ ಡಿ.ಸಿ ಅವರೇ, ಕೆಂಪು ಕಲ್ಲು 10-15 ದಿವಸಗಳಿಗೆ ಕೃಷಿ ಇಲಾಖೆ ಸಂಬಂಧಪಟ್ಟ ಇಲಾಖೆಯಿಂದ ಲೀಗಲೈಸ್ ಮಾಡಿಕೊಡಿ. 6 ತಿಂಗಳು 8 ತಿಂಗಳು 1 ವರ್ಷ ಅವರು ಸತಾಯಿಸ್ತಾರೆ. ಲ್ಯಾಟರೈಟ್ ಸ್ಟೋನ್ ತೆಗೆಲಿಕ್ಕೆ ಪರ್ಮಿಷನ್ ಕೊಡಿ ಅಂದ್ರೆ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ, ನೀವು ಕೃಷಿ ಭೂಮಿಯಲ್ಲಿ ಕೆಂಪು ಕಲ್ಲನ್ನು ತೆಗೆದು ಸಮತಟ್ಟು ಮಾಡಿ ಕೃಷಿ ಮಾಡುವ ಉದ್ದೇಶಕ್ಕಾಗಿ ಅನುಮತಿ ಕೇಳಿ ಅಂತ ಹೇಳ್ತಾರೆ. ನೀವು ಅಧಿಕಾರಿಗಳು ಹೇಳ್ತಾರೆ, ಮತ್ತೆ 5,000 ರೂಪಾಯಿ ತಗೊಳ್ತಾರೆ. ತಗೊಂಡು ಫೀಸ್ ತಗೊಂಡು ಅವರಿಗೆ ಹೋಗಿ ಸರ್ವೆ ಮಾಡಿ ಬಂದು ಮತ್ತೆ ಇವರಿಗೆ ಪರ್ಮಿಷನ್ ಕೊಡ್ತಾರೆ. ದಿಸ್ ಇಸ್ ನಾಟ್ ಎ ಲೀಗಲ್ ಪರ್ಮಿಷನ್. ಮಾಡಬೇಕು. ಎಸ್ ಸರ್. ಈಗ ಯಾಕಂದ್ರೆ ಸೆಪ್ಟೆಂಬರ್ ನಂತರ ಇವಾಗ ಏನಿದೆ ಡಿಮ್ಯಾಂಡ್ ದುಪ್ಪಟ್ಟು ಆಗ್ತಾ ಹೋಗುತ್ತೆ. ಅಷ್ಟರಲ್ಲಿ ನಾವು ಲೀಗಲೈಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ತಾವೆಲ್ಲರೂ ಇಲ್ಲಿಗಲ್ ಆಕ್ಟಿವಿಟೀಸ್ಗೂ ಬಹಳ ಬೇಗ ಅಂದ್ರೆ ಜನ ಹೋಗ್ಲೇಬೇಕಾಗ್ತದೆ ಇಲ್ಲ ಅಂತ. ಮತ್ತೆ ತಾವು ಕೂಡ ಇವಾಗ ಮೆನ್ಷನ್ ಮಾಡ್ತಿದ್ರಿ ಸರ್, ಈಗ ಮೇಸ್ತ್ರಿಗಳಿಗೆಲ್ಲ ಇದರಲ್ಲಿದೆ ಬರ್ತಾನೆ ಇದೆ. ಬಟ್ ಒಂದೇನಿದೆ ಅಂತ ಹೇಳಿದ್ರೆ ಸರ್, ಈಗಲೂ ಕೂಡ ನಮ್ಮಲ್ಲಿ ಯಾರ್ಯಾರು ಆ್ಯಪ್ ಮೂಲಕ ಇದನ್ನೆಲ್ಲ ಮಾಡ್ತಾರೆ, ನಮಗೂ ಕೂಡ ಕೊಡ್ತಾರೆ. ಬ್ಲಾಕ್ ವೈಸ್ ಎಲ್ಲೆಲ್ಲಿ ಇದಾಗುತ್ತೆ ಅಂತ ಕನ್ಸರ್ನ್ ಕಾಂಟ್ರಾಕ್ಟರ್ಸ್ಗಳಿಗೆಲ್ಲ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಅಂದಾಜು 26,000 ಸಮಥಿಂಗ್ ಮೆಟ್ರಿಕ್ ಟನ್ ಇವಾಗ ಅವೈಲೇಬಲ್ ನಮಗೆಲ್ಲ ಇದೆ ಇರುವಂಥದ್ದು. ನಾವು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಬಟ್ ಅದೇ ಬೇರೆ ಅವ್ರದ್ದು ಇರೋದ್ರಿಂದ ಸ್ವಲ್ಪ ಅಮೌಂಟ್ ಜಾಸ್ತಿ, ಟ್ರಾನ್ಸ್ಪೋರ್ಟೇಷನ್ ಇದು ಜಾಸ್ತಿ ಅಂತದೆಲ್ಲ ಇದು ಮಾಡಿ ಬಹಳಷ್ಟು ಜನ ತಗೊಂತಾ ಇಲ್ಲ. ಈಗ ಒಂದು ಸರಿ ನಾವು 18 ಇದನ್ನ ಟೆಂಡರ್ ಕರೆದು ಅದರಲ್ಲಿ ಲೀಗಲೈಸ್ ಮಾಡಿ ಅಲ್ಲಿಂದ ಎಕ್ಸ್ಟ್ರಾಕ್ಷನ್ ಶುರು ಮಾಡಿದ್ಮೇಲೆ
ಈ ಒಂದು ಸಮಸ್ಯೆ ನಮ್ದು ಏನಿದೆ ಇದರಲ್ಲಿ ಖಂಡಿತ ನಿವಾರಣೆ ಆಗುತ್ತೆ. ಯಾವಾಗ ಈ ಕೋಮುಗಲಭೆ, ವೈಲೆನ್ಸು, ಗಲಾಟೆಗಳೆಲ್ಲ ಸ್ಟಾರ್ಟ್ ಆಯಿತು, ಎಲ್ಲರೂ ಕಂಡು ನಮ್ಮ ಈ ಜಿಲ್ಲೆ ಮೇಲೆ ಬಿತ್ತು. ಅವಾಗ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಕಾನೂನು ಹಾಳಾಗ್ತಾ ಇದೆ, ಜನ ಸಾಯ್ತಾ ಇದ್ದಾರೆ. ಏನು ಕಾರಣ? ಕಾನೂನು ಸರಿ ಮಾಡ್ಕೋಬೇಕು ಅಂತ ಒತ್ತಡ ಬಂದಾಗ ಏನಾಗ್ತದೆ, ಅವಾಗ ಎಲ್ಲ ಗಮನ ಕಾನೂನು ಬಾಹಿರ ಚಟುವಟಿಕೆ ಮೇಲೆ ಬೀಳ್ತದೆ. ಬರೀ ಒಂದು ಕೋಮುಗಲಭೆ ಒಂದು ಹತ್ಯೆ ಅಲ್ಲ, ಅದಕ್ಕಿಂತ ಏನು ಮತ್ತು ಅನೇಕ ಜನ ಇದರಲ್ಲಿ ಈ ಇಲ್ಲೀಗಲ್ ಬಿಸ್ನೆಸ್ ಮಾಡೋರು ಈ ಎಲ್ಲ ಸಂಘಟನೆಗಳ ಜೊತೆ ಕೂಡ ಸ್ವಲ್ಪ ಸಂಬಂಧ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರದ್ದು ಪ್ರೊಟೆಕ್ಷನ್ ಬೇಕು. ಸೊ ಇದೆಲ್ಲ ಇಂಟರ್ಲಿಂಕ್ಡ್ ಆಗಿರುವಂತ ಮಾಹಿತಿಗಳು ಹೊರಬೇಕು. ಸೊ ಅವಾಗ ಏನಾಗಿದೆ, ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳಿದಾಗ ಎಲ್ಲ ಬಂದ್, ಎಲ್ಲ ಸೀಸ್, ಎಲ್ಲ ಸ್ಟಾಪ್. ಅದು ನಮ್ಮ ಜಿಲ್ಲೆಗೆ ಆಗಿರುವಂಥದ್ದು. ಈಗ ಇದನ್ನು ನಾವು ನ್ಯಾಯಯುತವಾದಂಥ ಮಾರ್ಗಕ್ಕೆ ತಗೊಂಡು ಹೋಗ್ಬೇಕು. ಕಾನೂನು ಸುವ್ಯವಸ್ಥೆಯನ್ನು ನಾವು ಮತ್ತೆ ಹಾಳಾಗ್ತಾ ಇರೋದ್ರ ರೀತಿ ನೋಡ್ಕೋಬೇಕು. ಮತ್ತೆ ಮುಂದೆನೂ ಕೂಡ ನಾವೆಲ್ಲರೂ ಕೂಡ ಸಹೋದರತ್ವ, ಶಾಂತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಅದನ್ನು ಕೂಡ ನಾವು ನಮ್ಮ ಸರ್ಕಾರ ವತಿಯಿಂದ ಹೋಮ್ ಮಿನಿಸ್ಟರ್ ಕೂಡ ಮೊನ್ನೆಲ್ಲ ಬಂದು ಹೇಳಿದ್ದಾರೆ. ಬಜಪೆದ ಕೆಂಜಾರಡ್ ಶಾಲೆದ ಜೋಕ್ಲೆಗ್ ಪಾಠ ಮಂತೊಂದುಪ್ಪನಗ ಶಾಲೆದ ಮಾಡು ಪೊಲಿದು ಬುಡ್ದು ಶೋನಿತ್ ಪನ್ಪುನ ಅಣಗ್ ಪೆಟ್ಟಾಯಿನ ಸಂಗತಿ ಶ್ರೀ ಮುಖ್ಯ ಪ್ರಾಣ ಪೂರ್ವ ಪ್ರಾಥಮಿಕ ಶಾಲೆಡ್ ನಡೆತದಂಡ. ಬಜಪೆ ಕೆಂಜಾರ್ದ ಶ್ರೀ ಮುಖ್ಯ ಪ್ರಾಣ ಪೂರ್ವ ಪ್ರಾಥಮಿಕ ಶಾಲೆಡ್ ಜೋಕ್ಲೆಗ್ ಪಾಠ ಮಂತೊಂದುಪ್ಪನಗ ಶಾಲೆದ ಮಾಡು ಪೊಲಿದು ಕ್ಲಾಸ್ಗ್ ಬುಡ್ದುಂಡು. LKG ಕಲ್ಪನ ಶೋನಿತ್ ಪನ್ಪನ 5 ವರ್ಷದ ಅಣ್ಣನ ಮೂಂಕುಗು ಪೆಟ್ಟಾದಿತ್ತದ ಆಯನ ಆಸ್ಪತ್ರೆಗೆ ಸೇರ್ಸಾದಿರ. UKGದ ಇರುವ ಜೋಕ್ಲು ಪ್ರಾಣಾಪಾಯ ಹಿಡ್ದು ಬಚಾವಾದಿರ. ಶಾಲೆಡ್ ಟೀಚರ್ ಪಾಠ ಮಂತೊಂದುಪ್ಪನಗ ಜೋರಾದ ಗಾಳಿ ಬೀಜದಂಡು ಒಂಜಿ ಭಾಗದ ಮಾಡು ಬಿಚ್ಚಿದ ಶಾಲೆದ ಉಲಾಯಿಗೆ ಬುಡ್ದುಂಡು. ಶೋನಿತನ ಮೇಲಿಗೆ ಓಡುದ ತುಂಡು ಬುಡ್ದಿತ್ತದ ಆಯನ ಮೂಂಕುಗು ಜೋರ್ದ ಪೆಟ್ಟಾತಂಡು. ಅಪಗನೆ ಆಯನ ನಗರದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದ ಮರ್ದು ಕೊರ್ಪಾದಿರ. ಇರುವ ಜೋಕ್ಲು ಅವೇ ಕೋಣೆದ ಬೊಕ್ಕೊಂಜಿ ಮೇಟಿತ್ತೆ ನಡೆದವರ ದಾಲ ಅತ್ತಜಿ ಮುಲ್ಕಿ ಬೆದ್ರದ ಶಾಸಕ ರೋಮಾನಾಥ ಕೋಟ್ಯನ್ ಶಾಲೆಗೆ ಬದ್ದದು ತೂದು ಜೋಕ್ಲೆನ ಇಲ್ಲಲ್ದಕ್ಲು ಬಕ ಬರವು ಕಲ್ಪಾವನಕ್ಲೆಡ್ದು ಮಾಹಿತಿ ತೊಂದೆರ. 3 ವರ್ಷದುಂಬು ರಿಪೇರಿ ಮಲ್ತದಿತ್ತಿನ ಶಾಲೆ ಒಂದಾದಿತ್ತದ. ಈ ಶಾಲೆದ ಪರ ವಿದ್ಯಾರ್ಥಿಗಳು LKG UKG ನಡಪೊಂದಿಲ್ಲೆರ. 3 ವರ್ಷದುಂಬು ರಿಪೇರಿ ಮಲ್ಪನಗ ಮಾಡಿದ ರೀಪು ಪಕ್ಕಾಸು ಓಡು ಪಾಡ್ದಿತ್ತಂಡು. ಆಂಡ ಸೋಮವಾರದ ಬಡ್ಸೋಗು ಹೊರನೆ ಬಿಚ್ಚಿದು ಬೂಡ್ತುಂಡು. ಒಂದು ಜೋಕ್ಲೆನ ಇಲ್ಲಲ್ದಕ್ಲೆನ ಏವ್ರೋಗು ಕಾರಣ ಆತಂಡು. ಕಾಂಗ್ರೆಸ್ ನಾಯಕರು ಮಿಥುನ್ ರೈ ಶಾಲೆಗೆ ಬತ್ತದ ಸಂಗತಿ ಪಿಂದೊಡ್ಡೆರ. ಒಡಿಪು ಜಿಲ್ಲೆ ಆರೂರು ಗ್ರಾಮದ ಕುಂಜಾಲ್ ಜಂಕ್ಷನ್ ಕೈತಲ ರಿಕ್ಷಾವಂತನ ತಾಣದಲ್ಪ ಮಾರ್ಗದ ನಡುಟೆ ಕೈ ಕಂಜಲಿನ ತರೆಬೊಕ ಚರ್ಮದ ಭಾಗವನ್ನು ಮಾರ್ಗುಡು ದಕ್ಕದ ಪೋಯಿನ ಸಂಗತಿಗೆ ಸಂಬಂಧಪಟ್ಟದು 6 ಜನ ಆರೋಪಿಲಿನ ಬಂಧನ ಮಲ್ದನಂದು ಒಡಿಪು SP ಹರಿರಾಮ್ ಶಂಕರ್ ಪಂತೆರ. ಒಡಿಪು ಜಿಲ್ಲೆದ SP ಹರಿರಾಮ್ ಶಂಕರ್ ಒಡಿಪುಡು ಸುದ್ದಿ ಕುಟುಡು ಪಾತಿರ್ದು ಆರೂರು ಗ್ರಾಮದ ಕುಂಜಾಲ್ ಜಂಕ್ಷನ್ ಕೈತಲ್ದ ರಿಕ್ಷಾ ಉಂತವನವಲು ಏರಾದನ್ನ ಗುರ್ತಾಡ್ತದ ಅಂತಿನಕ್ಲು ಪೆತ್ತದ ತರೆಬಕ ಚರ್ಮದ ಭಾಗನು ಮಾರ್ಗೋಡು ದಕ್ಕದು ಪೋಯಿನ ಕೇಸಿಗೆ ಸಂಬಂಧಪಟ್ಟದು 6 ಜನ ಆರೋಪಿలను ಪತ್ತದಂಡು. ಒರಿ ಪದ್ರಾಡಾತೆ ఆయన ಪತ್ಯರ ನಾಡೊಂದುಂಡೊಂದು ಪಂಡ್ಯರ. 41 ವರ್ಷ ಪ್ರಾಯದ ರಾಮ ಕುಂಜಾಲ್, 21 ವರ್ಷ ಪ್ರಾಯದ ಪ್ರಸಾದ್ ಕುಂಜಾಲ್, 35 ವರ್ಷದ ನವೀನ್ ಮಠಪಾಡಿ, 5 ವರ್ಷ ಪ್ರಾಯದ ಕೇಶವ ನಾಯ್ಕ ಅಡ್ಚಿಲ, 35 ವರ್ಷ ಪ್ರಾಯದ ಸಂದೇಶ್ ಕುಂಜಾಲ್, 28 ವರ್ಷ ಪ್ರಾಯದ ರಾಜೇಶ್ ಕುಂಜಾಲ್ ಬಂಧನ ಆಯ್ನ ಆರೋಪಿಲಾದುಲ್ಲೆರು. ಬೊಕ್ಕುರಿ ಆರೋಪಿ ಪದ್ರಾಡಾತೆ ಎಂದು ಪಂಡ್ಯರು. ಪೆತ್ತೊನು ಕಡ್ತದ ಗಾಡಿಡ್ ಸಾಗನಗ ಈತ ಕೆಲವು ಭಾಗಲು ಮಾರ್ಗುಡು ಬುಡ್ದು ಬೋತೊಂದು ತಪ್ಪು ತೊಂದೇರು. ಆರೋಪಿಲಿಡ್ದು ಹೋಂಡಾ ಆಕ್ಟಿವ್ ಒಬ್ಬಕ ಸ್ವಿಫ್ಟ್ ಕಾರನ್ನು ಸ್ವಾಧೀನಗುದೆ ತೊಂದುಂಡು. ಪೊಲೀಸರಿಂದನ ಗಂಭೀರ ಆದದೆ ತೊಂದು ಕೇಸನ್ನು ನಾಡಪತ್ಯರೆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಬ್ರಹ್ಮಾವರ ಸರ್ಕಲ್ ದರೆನ ದುಂಬಾಳ್ತಿಡು ಒಟ್ಟು 4 ಕೂಟಲಿನ ಕಟ್ಟದ ಬೇತೆ ಬೇತೆ ಆಯಾಮಲೆಡು ತನಿಖೆ ಮಲ್ತದಿತ್ತಂಡು. ಕೇಸನ್ನು ಸರಿಯಾದ ಪಿಂದದ CCTV ಬೊಕ್ಕ ಗಾಡಿಲೆನ ಪೋಪರಿದ ಆಧಾರದ ಮಿತ್ತ ತನಿಖೆ ನಡಪಾದ ಬಂಧನ ಮಲ್ದನಂದು SP ಹರಿರಾಮ ಶಂಕರ್ ತೆರಿಪಾಯರ. ಉಡುಪಿ ಜಿಲ್ಲೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ಸುಮಾರು ಕೋಮು ಸಂಬಂಧಪಟ್ಟ ಸೆನ್ಸಿಟಿವಿಟಿ ಜಾಸ್ತಿ ಇರೋದ್ರಿಂದ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ನಮ್ಮ DYSP ಉಡುಪಿ ಪ್ರಭು ಹಾಗೂ 2 ಜನ ಅಡಿಷನಲ್ SPಗಳು ಹೆಗಡೆ ಹಾಗೂ ಸುಧಾಕರ್ ನಾಯಕ್ ಅವರ ನೇತೃತ್ವದಲ್ಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡ 4 ಜನ ಸಬ್ ಇನ್ಸ್ಪೆಕ್ಟರ್ಸ್, ಅಶೋಕ್, ಸುದರ್ಶನ್, ಪುನೀತ್, ಪ್ರಸನ್ನ 4 ಜನ ಸಬ್ ಇನ್ಸ್ಪೆಕ್ಟರ್ಸ್ ನಿನ್ನೆ ಮನೆಗಾತ್ರಿ ಘಟನೆ ಆಗಿದ್ದರಿಂದಲೇ ತುಂಬ ಪ್ರಯತ್ನ ಪಟ್ಟು ಸುಮಾರು CCTVಗಳನ್ನು ಸುತ್ತಮುತ್ತ ಒಂದು 3-4 ಕಿಲೋಮೀಟರ್ ಸುತ್ತ ಇರುವಂಥ CCTVಗಳನ್ನು ಪರಿಶೀಲಿಸಿ ಮತ್ತು ಆ ಏರಿಯಾದಲ್ಲಿ ಈ ಥರ ಅಫೆನ್ಸಸ್ ಮುಂಚೆ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಇವತ್ತು ಈ ಪ್ರಕರಣದಲ್ಲಿ ಸುಮಾರು 6 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬಂದಿರೋದು ಏನಂತ ಹೇಳಿದರೆ,
ಅಲ್ಲೇ ಕುಂಜಾಲ್ ಗ್ರಾಮದಲ್ಲೇ ಒಂದು ಏರಿಯಾದಲ್ಲಿ ರಾಮಣ್ಣ ಎಂಬ ಪ್ರಮುಖ ಆರೋಪಿ ಅವರು ಕೇಶವ ಅಂತೇಳಿ ಇನ್ನೊಬ್ಬರ ಕಡೆಯಿಂದ ದನವನ್ನು ಒಂದು ಸಂದೇಶ ಅವರ ಸ್ವಿಫ್ಟ್ ಗಾಡಿ ಆರೆಂಜ್ ಸ್ವಿಫ್ಟ್ ಗಾಡಿಯಲ್ಲಿ ರಾತ್ರಿ ಸಾಗಾಟ ಮಾಡಿ ಅಲ್ಲಿ ಆ ಏರಿಯಾದಲ್ಲಿ ಸ್ವಲ್ಪ ಕ್ವಾರಿತರ ಏರಿಯಾ ಆ ಹೆಸರಿನಲ್ಲಿ ಅಲ್ಲಿ ಪ್ರಸಾದ್ ಮತ್ತು ನವೀನ್ ಮತ್ತು ರಾಮಣ್ಣ ಇವರು 3 ಜನ ಸೇರಿ ಈ ದನವನ್ನು ಕಡ್ದು ಮಾಂಸ ಕನ್ವರ್ಟ್ ಮಾಡಿ ಅದರದ್ದು ಅವಶಿಷ್ಟಗಳನ್ನು ದೂರ ಎಲ್ಲ ತಗೊಂಡೋಗಿ ಡಿಸ್ಪೋಸ್ ಮಾಡೋಕ್ಕೆ ಹೋಗೋ ದಾರಿಯಲ್ಲಿ ಅದನ್ನು ಅವರು ಗಾಡಿಯಿಂದ ಬಿದ್ದು ಸ್ಕೂಟ್ರಲ್ಲಿ ಹೋದಾಗ ಗಾಡಿಯಿಂದ ಬಿದ್ದು ದಾರಿಗೆ ಬಿದ್ದದು ಆ ಜಂಕ್ಷನಲ್ಲಿ ಆಗಿದೆ. ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಾಗಿರುವಂತಹ ಕೇಶವ, ರಾಮಣ್ಣ, ಪ್ರಸಾದ್, ನವೀನ್ ಹಾಗೂ ರಾಜೇಶ್ ಮನೆಯಲ್ಲೇ ಲಾಸ್ಟ್ ಗಂಧ ಮಾಂಸ ಇಟ್ಟು ಇಷ್ಟು ಜನರನ್ನು ಆಲ್ರೆಡಿ ನಾವು ವಶಕ್ಕೆ ಬಂದಿದ್ದೀವಿ. ಒಬ್ಬ ಆರೋಪಿ ಸದ್ಯಕ್ಕೆ ತಲೆಮರೆಸ್ಕೊಂಡಿದ್ದಾರೆ. ಆ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡ್ತೀವಿ ಮತ್ತು ಇವರಿಗೆ ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಮತ್ತೆ ಮುಂದಿನ ಕಾನೂನು ಪ್ರಕಾರ ಕ್ರಮಗಳು ಕೈಗೊಳ್ಳಲಾಗ್ತದೆ. ಬಂಟ್ವಾಳದ ಮಾರ್ಕೆಟ್ ಬೈಪಾಸ್ ಮಾರ್ಗಡುಪ್ಪುನ ಅಂಚನ್ ಸಿಲ್ಕ್ಸ್ ಅಂಚನ್ ಗಾರ್ಮೆಂಟ್ಸ್ದ ವರ್ಷಲ ಅಂಚನೋತ್ಸವ 1 ತಿಂಗಳು ನಡಪುಂಡು ಆಂಡ ಈ ಸರ್ತಿ 2 ತಿಂಗಳು ದಿವಂದೆರ. ಕರಿನ 27 ವರ್ಷಲಿಡ್ದು ಕರ್ನಾಟಕದ ಜನಕ್ಲನ ಮೆಚ್ಚುಗೆ ಪಡೆದಿನ ಮದಿಮೆದ ಸೀರೆಲಿನ ಪುದರ್ಪೊಯಿ ಜವಳಿ ಸಂಸ್ಥೆ ಅಂಚನ್ ಸಿಲ್ಕ್ಸ್ಡ್ ಅಂಚನೋತ್ಸವ ಶುರುವಾತಂಡ. ಬಂಟ್ವಾಳದ ಮಾರ್ಕೆಟ್ ಬೈಪಾಸ್ ಮಾರ್ಗಡುಪ್ಪನ ಅಂಚನ್ ಸಿಲ್ಕ್ಸ್ ಅಂಚನ್ ಗಾರ್ಮೆಂಟ್ಸ್ಡ್ ವರ್ಷಲ 1 ತಿಂಗಳು ಅಂಚನೋತ್ಸವ ನಡತೊಂದಿತ್ತದು. ಈ ಸರ್ತಿ 2 ತಿಂಗಳು ಅಟ್ಟಣೆ ಮಲ್ದೇರ. ಗಿರಾಕಿಲು ಹೆಚ್ಚು ಜನ ಬರಿಯರೆ ಶುರುವಾತಂಡ. ಫ್ಯಾನ್ಸಿ ಐಟಮ್ಲು ಗುಣಮಟ್ಟದ ಬಾರಿ ಎಡ್ಡೆ ಸೀರೆಲಿಂಚ ಪ್ರತಿಯೊಂಜಿಲ ಮುಲ್ಪ ತಿಕ್ಕೊಂದುಂಡು. ಇಲ್ಲಲ್ದ ಮಾತ್ರೆಕ್ಲು ಬುಡೈನ ದುತ್ತೈತೊಲೆನ ಎಂಕ್ಲು ಈ ಜವಳಿ ಅಂಗಡಿ ಇರ್ದೆ ಕೊನಪ್ಪ ಒಂದು ಎಂಕ್ಲಿಗೆ ಖುಷಿ ಪನ್ಪೇರ ಗಿರಾಕಿಲು. ಕಂಪೆನಿಡ್ ತಯಾರಾಯಿನ ಉತ್ಪತ್ತಿಲೆನ ಸೀದಾ ಬಿಲೆಟ್ ಗಿರಾಕಿಲೆಗೆ ಮಾರೊಂದುಲ್ಲ. ಅಂಜೋಬಕ ಪುಂಜೋಲೆನ ಜೋಕ್ಲೆನ ಮಾತಾ ನಮನೆದ ವಸ್ತ್ರಲು ಬಕ ಫ್ಯಾನ್ಸಿ ಐಟಮ್ಲು ಮುಲ್ಪ ತಿಕ್ಕೊಂಡು ಗಿರಾಕಿಲು ದುಂಬುಕೊರ್ನಂಚನೆ ಈ ಸರ್ತಿಲ ಉಮೇದು ಕೊರ್ಲೆ ಎಂದು ಯಜಮಾನಿರ ಅಂಚನ್ ಕೇನೊಂದೇರ. ಮುಲ್ಪ ಪರ ವಸ್ತುಲೆನ ಕಮ್ಮಿ ಬೆಲೆಗೆ ಮಾರ್ನತ್ತು ಗಿರಾಕಿಲೆಗೆ ದುಂಬು ಖುಷಿ ಮಲ್ಪಡು. ಗಿರಾಕಿಲು ಎಂಕ್ಲೆಡ ದೀನ ನಿರೀಕ್ಷೆ ಸುಳ್ಳಾಯಿರಬಲ್ಲಿ ಮಾತಾ ರೀತಿದ ವಸ್ತುಲೆನ ಎಂಕ್ಲು ಸೀದಾ ಗಿರಾಕಿಲೆಗೆ ರಿಯಾಯಿತಿ ಬೆಲೆಟ್ ತಿಕ್ಕುನಂಚ ಮಲ್ಪ ಅಂದು ಸಂಸ್ಥೆದ ಬೊಕ್ಕರಿ ಯಜಮಾನಿರು ಶೇಖರ್ ಅಂಜನ್ ಪಂಡಿರ. ವರ್ಷದಲ್ಲಿ 10 ದಿನ ನಮಗೆ ಲಾಭಾಂಶ ಇದ್ದರೆ 2 ತಿಂಗಳು ನಮ್ಮ ಬರುವ ಗ್ರಾಹಕರಿಗೆ ಲಾಭ. ದೂರ ಊರಿಂದ ಈ ಅಂಚನೋತ್ಸವಕ್ಕೆ ಬರುವವರಿದ್ದಾರೆ. ಆದ್ದರಿಂದ ವಿಶೇಷ ಇದರ ಲಾಭವನ್ನು ಎಲ್ಲ ಗ್ರಾಹಕ ಬಂಧುಗಳು ತಗೊಳ್ಬೇಕು. ಅಂದರೆ ವಿಶೇಷ ರಿಯಾಯಿತಿ ದರದಲ್ಲಿ ನಾವೆಲ್ಲ ಬಟ್ಟೆ ಇರ್ಬೋದು, ಫ್ಯಾನ್ಸಿ ಚಪ್ಪಲು ಎಲ್ಲ ಬಟ್ಟೆಗಳನ್ನು ರಿಯಾಯಿತಿ ದರದಲ್ಲಿ ನೀಡ್ತಾ ಇದ್ದೀವಿ. ಅಂಚನೋತ್ಸವಕ್ಕೆ ಈ ಹಿಂದೆ ಯಾವ ರೀತಿ ನಮಗೆ ಸಹಕಾರವನ್ನು ನೀಡಿದಿರಿ ಅದೇ ರೀತಿ ಈ ವರ್ಷವೂ ಅಂಚನೋತ್ಸವದಲ್ಲಿ ವಿವಿಧ ರೀತಿಯಲ್ಲಿ ಬೇರೆ ಬೇರೆ ಬಟ್ಟೆಗಳನ್ನು ನಾವು ನೀಡಿದ್ದೇವೆ. ಉತ್ತಮ ಸಂಗ್ರಹ ನೇರವಾಗಿ ಸಂಸ್ಥೆಯಿಂದ ಕಂಪನಿಯಿಂದ ನೇರ ನಮ್ಮ ಸಂಸ್ಥೆಗೆ ತುಂಬ ಸ್ಟಾಕ್ ಬಂದಿದೆ. ಅದರಿಂದ ಎಲ್ಲರೂ ಇದನ್ನು ಉಪಯೋಗಿಸಬೇಕಾಗಿ ವಿನಂತಿ. ಮಾನ್ ಇರ್ದು ಬರೋದಿಲ್ಲ ಐಟಮ್ ಪೂರ ಮಸ್ತ್ ಶೋಕ್ ತಿಕ್ಕಿನಿ ಎಂಕ್ಲೆಗ್ ಫ್ಯಾನ್ಸಿ ಐಟಮು ಜೋಕುಲ ಪೂರ ಚಪ್ಪಾಲು ಪೂರ ಎಂಕ್ಲ ಒಂಜಿ ಸಾರಿ ದೆತ್ತೆ ಎಲ್ಲೊಂಜಿ ಎಂಕ್ಲ ಒಂಜಿ ಮದಿಮೆ ಉಂಡು ಅಂಚ ಫ್ಯಾನ್ಸಿ ಐಟಮ್ ಒಂಚೂರು ದೆತ್ತೆ ನಾನಲ್ಲ ಬರಿಯರುಂಡು ಚಪ್ಪಲು ಫ್ಯಾನ್ಸಿ ಡ್ರೆಸ್ ಪೂರ ಒಂಜೇ ಶಾಪುಡು ಬತ್ತಂಡ ಮಸ್ತ್ ನೆಟ್ಟು ತಿಕ್ಕುನಿ. ನನದ 5 ವರ್ಷಡು ಸಂಘದ ಶಾಖೆಲು ಅಶ್ಪಗು 2 ಪುತ್ತೂರದ GL ಗ್ರೂಪ್ ಗುರ್ಕಾರ್ಯರು GL ಬಲರಾಮ ಆಚಾರ್ಯ ಪಂತೆರ್ ಶ್ರೀ ಭಿಕ್ಷು ಲಕ್ಷ್ಮಣಾನಂದ ವಿವಿಧ ದೇಶ ಸಹಕಾರ ಸಂಘದ ಪುತ್ತೂರು ಶಾಖೆನ ಉದಿಪನ ಮಲ್ತದ 6 ಪಾತೆರಿಯರು. ಕುಡ್ಲದ ಮಾರ್ಗನ್ಸ್ ಗೇಟೆಡ್ ಉಪ್ಪುನ ಶ್ರೀ ಭಿಕ್ಷು ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರ ಸಂಘದ ಪುತ್ತೂರು ಶಾಖೆ ಉದಿಪನಲೇಸ್ ಐತಾರ ನಡತಂಡ. GL ಗ್ರೂಪ್ ಗುರ್ಕಾರ್ಯರು ಬಲರಾಮ ಆಚಾರ್ಯ ಹೊಸ ಪುತ್ತೂರು ಶಾಖೆನ ಉದಿಪನ ಮಲ್ತೆರ. ಆಚಾರ್ಯರ ಪಾತ್ರದ ಸಹಕಾರಿ ವ್ಯವಸ್ಥೆದ ಬುಲೆಚಲ್ಡಿ ವಿಶ್ವಾಸಾರ್ಹತೆ ಭಾರಿ ಮುಖ್ಯ. ಶ್ರೀ ಭಿಕ್ಷು ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರಿ ಸಂಘಡು ಗೆಲ್ಮೆ ಪಡೆಯಿನಕ್ಲು ಎಡೇನ ತೆರಿನಕ್ಲು ನೀಡಿದವರ ಈ ಸಂಘ ಗಿರಾಕಿಲನ ವಿಶ್ವಾಸಗು ಸಂದದ ಬುಲೆಚಲಾತಂಡ. ನನದ 5 ವರ್ಷಡು ಸಂಘದ ಶಾಖೆಲು ಅಶ್ಪೇಕ್ 2 ಪಂಡೆರ. ದುಂಬುದ ಮಂತ್ರಿ ಬೊಕ ಸಂಘದ ಗುರ್ಕಾರ್ಯರು ಕೃಷ್ಣ ಜೆ ಪಾಲಿಮಾರ್ ಗುರ್ಕಾರ್ಮೆ ವಹಿಸದ ಪಾತ್ರದ ಸಂಘ 80,000 ಸದಸ್ಯರನ್ನು ಹೊಂದಿದ್ದು 500 ಕೋಟಿ ರೂಪಾಯಿ ವ್ಯವಹಾರ ಉಂಡು. ಸಂಘದ 6ನೇ ಶಾಖೆ ಪುತ್ತೂರುಡು ಶುರುವಾತಂಡ. ಪುತ್ತೂರು ಶಾಖೆಡು ವ್ಯವಹಾರ ಮಲ್ಪನಕ್ಲೆಗ್ 1% ಹೆಚ್ಚು ಬಡ್ಡಿ ಬೊಕ ಸಾಲ ತಿಪ್ಪನಕ್ಲೆಗ್ 1% ಬಡ್ಡಿ ಕಮ್ಮಿ ಪಾಡುವ ಅಂದ ಪಂಡೆರ. ಲೇಸ್ಡ್ ರಾಮಕ್ಷತ್ರಿಯ ಸೇವಾ ಸಂಘದ ಗುರ್ಕಾರ್ಯರು ಸುರೇಶ್ ಕೆಮ್ಮಿಂಜೆ
ಪುತ್ತೂರು ನಗರಸಭಾ ಒತ್ತುಗುರು ಕಾರ್ಯರು ಬಾಲಚಂದ್ರಕ್ಕೆ ಆಡಳಿತ ನಿರ್ದೇಶಕರು ಚಂದನ್ ಕೋಟೆಕಾರ್, ಸಂಘದ ಒತ್ತುಗುರು ಕಾರ್ಯರು ದಿನೇಶ್ ರಾವ್, ಸಿಇಒ ಸಂದೇಶ್ ಬೊಕ, ನಿರ್ದೇಶಕರು ಶಾಖದ ಮ್ಯಾನೇಜರ್ ಪಾಲ್ಗೊಂಡರು. ವಿಶೇಷವಾಗಿ ಈ ಫೈನಾನ್ಸ್ ಫೀಲ್ಡಲ್ಲಿ ಅಂದರೆ ಹಣಕಾಸು ವ್ಯವಹಾರದಲ್ಲಿ ಮುಖ್ಯ ಏನು ತಿಳಿದು ಜನರು ನೋಡುವಂಥದ್ದು ವಿಶ್ವಾಸಾರ್ಹತೆ. ಹೇಗೆ ಅಲ್ಲಿ ನಾವು ಧೈರ್ಯದಲ್ಲಿ ವ್ಯವಹಾರ ಮಾಡಬಹುದಾ, ತೊಂದರೆ ಆಗಲಿಕ್ಕಿಲ್ವಾ, ಈ ರೀತಿ. ಆಗ ಸ್ವಾಭಾವಿಕವಾಗಿ ಆಡಳಿತ ಮಂಡಳಿ ಏನು ಮಾಡ್ತಾರೆ, ಯಾರಿದ್ದಾರೆ ಇದರಲ್ಲಿ ಅಂತೇಳಿ. ಇದರ ಅಧ್ಯಕ್ಷರಾಗಿ ನಮಗೆಲ್ಲ ಗೊತ್ತೇ ಇದೆ, ಅವರು ರಾಜಕೀಯದಲ್ಲಿರಲಿ ಅಥವಾ ಅವರ ಉದ್ಯಮದಲ್ಲಿರಲಿ ಯಾವಾಗ ಅವರು ಮಾಡೋ ಕೆಲಸವನ್ನು ಅತ್ಯಂತ ಸಿನ್ಸಿಯರ್ ಆಗಿ ಮಾಡಿ ಜನಪ್ರಿಯತೆ ಗಳಿಸಿದವರು, ಉದ್ಯಮದಲ್ಲಿ ಅತ್ಯಂತ ಯಶಸ್ವಿಯಾದವರು. ಹಾಗಾಗಿ ಅವರಿದ್ದಾಗ ಇದು ತೊಂದರೆ ಆಗಲಿಕ್ಕಿಲ್ಲ ಅಂತ ನಿರ್ದೇಶನ. ಆದರೆ ನಾವು ಇವತ್ತು ಸಹಕಾರಿ ಸಂಘದ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಬೇಕು, ಇಲ್ಲಿ ಮಾಡಬೇಕು ನಮ್ಮ ಸಮಾಜದವರು. ಯಾಕಂದರೆ ನಮ್ಮ ಸಮಾಜವೇ ದೊಡ್ಡದು, ಸಮಾಜದಿಂದಲೇ ಎಲ್ಲ ಆಗ್ತದೆ ಅಂತ ಹೇಳುವಂಥದ್ದು ವಿಚಾರಕ್ಕಿಂತಲೂ ಗ್ರಾಹಕರ ಬೆಂಬಲವನ್ನು, ಗ್ರಾಹಕರ ಆಶೀರ್ವಾದವನ್ನು ನಾವು ಬೆಳೆಸುವಂಥದ್ದು ಬಹಳ ಅಗತ್ಯ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ಸರಿ ಜೆಂದು ದೊಡ್ದು ವಿಚಾರಲೆನ್ನು ದುಂಬುತ್ತಿದ್ದ ಜಿಲ್ಲಾ ಜನತಾದಳ ಪಕ್ಷದ ನೆಲೆಟ್ಟು ಸೋಮವಾರ ಕುಡ್ಲದ ತಾಲೂಕು ಆಫೀಸ್ ಎದುರು ಪ್ರತಿಭಟನದ ಸಭೆ ನಡೆಪಾಯರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ಸರಿ ಜಿಂದ ದೊಡ್ಡ ವಿಚಾರಲೆಂದುಂಬುದಿದ್ದ ಜಿಲ್ಲಾ ಜನತಾದಳ ಪಕ್ಷದ ನೆಲೆಟ್ಟು ಸೋಮವಾರ ಕುಡ್ಲದ ತಾಲೂಕು ಆಫೀಸ್ ಎದುರು ಪ್ರತಿಭಟನದ ಸಭೆ ನಡೆಪಾಯರ. ಜನತಾದಳ ಜಿಲ್ಲಾ ಕಾರ್ಯಗುರು ಕಾರ್ಯರು ವಸಂತ ಪೂಜಾರಿ ಮಾತರೆಲ್ಲ ಎತ್ಕೊಂಡಿರ. ಪಕ್ಷದ ರಾಜ್ಯ ಮಾಹಿತಿದಾರರು MB ಸದಾಶಿವ, ರಾಜ್ಯ ಪ್ರಧಾನ ಕಾರ್ಯಂತರ ವಿಟ್ಲ ಮೊಹಮ್ಮದ್ ಕುನ್ನಿ, ಹೈದರ್ ಪ್ರತಿಪಾಡಿ ಪ್ರತಿಭಟನಾ ಸಭೆಯನ್ನು ಉದ್ದೇಶಿತದ ಪಾತಿರಿಯರ. ಜನತಾದಳ ಜಿಲ್ಲಾ ಪದಾಧಿಕಾರಿಗಳು, ನಾಯಕರು, ಕಾರ್ಯಕರ್ತರು ಪಾಲ್ಗೊಂಡರ. ಪಕ್ಷದ ಜಿಲ್ಲಾ ಕಾರ್ಯಗುರು ಕಾರ್ಯರು ಇಕ್ಬಾಲ್ ಮುಲ್ಕಿ ಸ್ವಲ್ಪ ಸಂದಾಯರ. ಇಂಥ ಒಂದು ಸರ್ಕಾರದಲ್ಲಿ ವಸತಿ ಸಚಿವರಾಗಿದ್ದಂತಹ ಜಮೀರ್ ಅಹಮದ್ ಅವರನ್ನು ಕಿತ್ತೋಸಬೇಕು. ಜಮೀರ್ ಅಹಮದ್ ಅವರನ್ನು ಕಿತ್ತೋಸಬೇಕು. ಬಂಧುಗಳೇ, ಜಮೀರ್ ಅಹಮದ್ ಅವರು ಮಾಡಿದಂತ ಲೋಪದೋಷಗಳು ಇಡೀ ಸರ್ಕಾರದಲ್ಲಿ ಗಂಭೀರವಾಗಿ ಒಂದು ಕರಗಂಟೆಯನ್ನು ಬಾರಿಸಿದ್ದ ರಾಜ್ಯ ಸರ್ಕಾರದಲ್ಲೇ ಜಮೀರ್ ಅವರ ಗೋಲ್ಮಾಲ್. ಇದನ್ನು ಇಡೀ ರಾಜ್ಯದಂತ ನಾವೆಲ್ಲ ಸೇರಿಕೊಂಡು ಇವತ್ತಿನ ದಿವಸ ಪ್ರತಿ ರಾಜ್ಯ ಮಟ್ಟದಲ್ಲೇ ನಾವು ಲಕ್ಷಾಂತರ ಮಂದಿ ಗೈಡೆನ್ಸ್ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡುವಂತ ಸನ್ನಿವೇಶ ಬಂದಿದೆ. ಬಂಧುಗಳೇ, ಬಂಟ್ವಾಳ ತಾಲೂಕದ ಬಾಲೆಬೊಕ್ಕ ಬೆದ್ರಾ ತಾಲೂಕದ ಇರುವೇರು ಬೇತೆ ಬೇತೆ ಸೀಕ್ಲಿಡ ನರಳೊಂದಿಟ್ಟದ ಅಕ್ಲಿನ ಮರ್ದದ ಖರ್ಚಿಗಾದ ತೋಡಾಡ್ದ ನವಚೇತನ ಸೇವಾ ಬಳಗ ಭವತಿ ಭಿಕ್ಷಾಂ ದೇಹಿ ಅಭಿಯಾನ ನಡಪಾದ ಒಟ್ಟಾಯಿನ ದುಡ್ಡುನು ಅಕ್ಲಿನ ಇಲ್ಲದಕ್ಲಿಗೆ ಓದಗಾದಂಡ. ಬಂಟ್ವಾಳ ತಾಲೂಕು ಕರ್ಪೆ ಗ್ರಾಮದ 5 ವರ್ಷದ ಬಾಲ್ಯ ಮನಸ್ವಿಗೆ ಬ್ಲಡ್ ಕ್ಯಾನ್ಸರ್ ಇತ್ತದ ಮರ್ದಿಗೆ 45 ಲಕ್ಷ ರೂಪಾಯಿ ಅಗತ್ಯ ಬುಡ್ದುಂಡು. ಬೆದ್ರಾ ತಾಲೂಕು ಮಾರೂರು ಗ್ರಾಮದ ರಾಜೇಶ್ ಪನ್ಪನರ್ನ ಕಿಡ್ನಿ ಕಾರ್ಯ ಮಲ್ಪಂದೆ ಮರ್ದಿಗೆ 25 ಲಕ್ಷ ರೂಪಾಯಿ ಅಗತ್ಯ ಉಂಡು. ಅಂಚನೆ ಬೆದ್ರಾ ತಾಲೂಕು ತೋಡಾರ್ ಗ್ರಾಮದ ಸತೀಶ್ ಅಲ್ಯಾಣಿ ಪನ್ಪನರಿಗೆ ಮೂತ್ರಪಿಂಡದ ಸಮಸ್ಯೆ ಇತ್ತದ ಮರ್ದದ ಖರ್ಚಿಗೆ ಭಾರಿ ಕಷ್ಟಡುಲ್ಲೇರ. ಈ ಮೂಜಿ ಕುಟುಂಬಗ ಅಕ್ಲಿನ ಮರ್ದಿಗೆ ಸಹಾಯವದ ಕೈರೆ ಸಮಾಜ ಸೇವೆ ಮತ್ತೊಂದು ಪುನಃ ತೋಡಾಡ್ದ ನವಚೇತನ ಸೇವಾ ಬಳಗ ಬೆದ್ರದ ಸುತ್ತಮುತ್ತಡು ಭವತಿ ಭಿಕ್ಷಾಂ ದೇಹಿ ನಿಧಿ ಒಟ್ಟು ಸೇರಾವನ ಅಭಿಯಾನ ನಡಪಾದಂಡ. 1,10,415 ರೂಪಾಯಿ ಒಟ್ಟು ಸೇರ್ದಿತ್ತದ. ಐಕ ಅಕ್ಲಿನ ಕೂಟದ ಕಾಸಲ್ನ ಸೇರ್ಸಾದ ಒಟ್ಟು 1,28,000 ರೂಪಾಯಿನ ಮೂವೇರನ ಇಲ್ಲಲ್ದಕ್ಲಿಗೆ ಕೈಪಗತೇರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ನೆಲೆಟ್ಟು ಬಕ ಕುಡ್ಲದ ಸೆಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಜತೆ ಸೇರಿಗೆಡ ಅಕಾಡೆಮಿಡು ಒಂದು ದಿನ ಬಲೆ ತುಳು ಓದುಗ ಕೂಟದ 5ನೇ ಕಾರ್ಯಕ್ರಮ ಸೋಮವಾರ ನಡೆತಂಡ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ತಾರ್ನಾಥಕಟ್ಟಿ ಕಾಪಿಕಾಡು ಗುರ್ಕಾರ ರೈಬಕ ಅಕಾಡೆಮಿಡ್ ಒಂದು ದಿನ ಬಲಿ ತುಳು ಓದುಗ ಪನ್ಪನ ಕಾರ್ಯಕ್ರಮ ಶುರು ಮಾಡ್ತದಿತ್ತದ. ಸೋಮವಾರ 5ನೇ ಕಾರ್ಯಕ್ರಮ ಕುಡ್ಲ ಉರ್ವಸ್ಟೋಡ್ದ ತುಳು ಅಕಾಡೆಮಿದ ಸಿರಿ ಚಾವಡಿಡ್ ನಡೆತಂಡ. ಸೆಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಬರವು ಕಲ್ಪನಕ್ಲು ಅಕಾಡೆಮಿದ ಗ್ರಂಥಾಲಯಗೂ ಬತ್ತದ ಅಧ್ಯಯನ ನಡಪಾಯಿರ. ಸೈಂಟ್ ಅಲೋಷಿಯಸ್ ಕಾಲೇಜಿದ ಸಹಾಯಕ ಪ್ರಾಧ್ಯಾಪಕರ ಡಾಕ್ಟರ್ ವಿಶ್ವನಾಥ ಬದಿಕಾನ ಕಾರ್ಯಕ್ರಮ ಉದ್ದೀಪನ ಮಲ್ತೆರ.
ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯರು ತಾರ್ನಾಥಗಟ್ಟಿ ಕಾಪಿಕಾಡು ಗುರುಕಾರ್ಮೆ ವಹಿಸ್ತಿದ್ದಾರೆ. ಅಕಾಡೆಮಿದ ದುಂಬುದ ಸದಸ್ಯರು ವಿಜಯಲಕ್ಷ್ಮಿ ಪ್ರಸಾದ್ ತುಳು ಅಧ್ಯಯನ ಬಗೆಟ್ ಮಾಹಿತಿ ಕೊರಿಯರು. ಅಕಾಡೆಮಿದ ರಿಜಿಸ್ಟ್ರಾರ್ ಪೂರ್ಣಿಮಾ, ಅಕಾಡೆಮಿ ಸದಸ್ಯ ಸಂಚಾಲಕರು ಸಂತೋಷ್ ಶೆಟ್ಟಿ ಹಿರಿಯಡ್ಕ, ಸೈಂಟ್ ಅಲೋಷಿಯಸ್ ಕಾಲೇಜಿಡು ಬರವು ಕಲ್ಪನಾ ಪ್ರೀತಿ ಬೊಕ ಸುಶಾಂತ್ ಕಾರ್ಯಕ್ರಮಟು ಪಾಲ್ದೊಂಡೆರು. ನಿಕ್ಲೆಗ್ ತುಳು ಭಾಷೆದ ಬಗ್ಗೆ ಒಂಜಿ ಆಸಕ್ತಿ ಪುಟ್ಟಲೆಕ್ಕ ಮಲ್ಪುನವು ನಿಜವಾದ ಕೆಲವಾದ ಶಾಲೆಲು ಒಂದು 5ನೇ ಕಾರ್ಯಕ್ರಮ ಬಂದ್ಪೇರು ಯಾನ್ ಆನೆ ಒಂಜಿ ಕಾರ್ಯಕ್ರಮಕ್ಕೆ ಬತ್ತು ಈನಾಲು ಖುಷಿಯಾದ ನಾಲೈನ ಕಾಲೇಜ್ ಹೈಸ್ಕೂಲು ಕಾಂಟ್ಯಾಕ್ಟ್ ಮಲ್ತೊಂದೇ ಉಳ್ಳೆ ಅಂಡ ಕೆಲವಾದ ಕಾರ್ಯಕ್ರಮ ಒಡಕ್ಲಿಂಚಿ ಬರಿಯರೆ ಆತಜಿ ಅಂಡ ಬೆರಿಬಿಟ್ಪುಜಿ ಒಂದೊಂಜಿ ಎಡ್ಡೆ ಕಾರ್ಯಕ್ರಮ ಒಂಜಿ 2-3 ಶಾಲೆದ ಜೋಕ್ಲೆನಾಂಡಲ ಎಡೆ ಕನಂತದ್ದು ಅಕ್ಲೆಗೆ ಇಂಚಿನ ಒಂಜಿ ಕಾರ್ಯಕ್ರಮದ ಪೊಲಬು ಮಲ್ತು ಕೊರೋಡೊಂದು ಎನ್ನ ಆಶೆ. ಈ ಕನ್ನಡ ಮಲಯಾಳಂ ಇಂಗ್ಲಿಷ್ ಸಾಹಿತ್ಯ ಪ್ರಕಾರ ನಿಂಚಿನ ಮಾತಾಡು ಅವು ಮಾತ್ರ ನಮ್ಮ ತುಳುತ ಸಾಹಿತ್ಯ ಪ್ರಕಾರ ಎಲ್ಲ ಬತ್ತದ ಅವು ಮಹಾಕಾವ್ಯ ಹಿಡಿದು ಕತೆ ಕಾದಂಬರಿ ಉಂಟಲ್ಲ ನಮ್ಮ ಹಿರಿಯಾಕಲ್ಲಿ ಕರಿನ ಸುಮಾರು 150 ವರ್ಷದಿಂದ ನಿರಂತರವಾದ ಬರೆಯೋದು ಬರ್ತೇವೆ. ಐತ ಪೂರ್ವ ಕಾಲಡ್ ತುಳು ಲಿಪಿಟ್ ಬತ್ತನಕ್ಕಿನ ಕಾವ್ಯ ಅವು ಇನಿ ನಮ್ಮ ಸ್ವಲ್ಪ ನಿಖಿಲೆಗೆ ಸರಳವಾದ ಸುಲಭ ಓದಲೆಕ್ಕ ಏನು ಮಂಗಳೂರು ವಿಶ್ವವಿದ್ಯಾನಿಲಯ ಅಕಾಡೆಮಿ ಹಂಪಿ ವಿಶ್ವವಿದ್ಯಾನಿಲಯ ಮಾತ್ರ ಏನು ಪುಸ್ತಕ ರೂಪಾಡ ಪ್ರಕಟ ಬಂದಿದ್ದೇವೆ ಅಂಜಾದ ನಿಖಿಲ್ ತೂಯರ್ದಂಡ ನಿಖಿಲೆ ಗೊತ್ತಾ. ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ 2025 ತಲೆಕೊಡು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಆದೇಶದಂಜ ಒಡಿಪು ಜಿಲ್ಲಾ ಸಹಕಾರಿ ಯೂನಿಯನ್ ಆಶ್ರಯದೊಟ್ಟಿಗೆ ಪಡುಬೇತ್ರ ಸಿಎ ಸೊಸೈಟಿ ದುಂಬಾಳ್ತೆಡ್ ಸಹಕಾರ ಸಪ್ತಾಹ ನಡೆದದು ಮುಗಿತಲಾಂಡ್. ಒಡಿಪು ಜಿಲ್ಲಾ ಸಹಕಾರಿ ಯೂನಿಯನ್ದ ನಿಲೆಟ್ ಪಡುಬೆದ್ರ ಸಿಎ ಸೊಸೈಟಿ ದುಂಬಾಳ್ತೆಡ್ ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ 2025 ತಲೆಕೊಡು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಆದೇಶದಂಜ ಸಹಕಾರ ಸಪ್ತಾಹ ಸಂಭ್ರಮ ನಡೆತಂಡ. ಸಹಕಾರ ಸಪ್ತ ಸಂಭ್ರಮದ ಮುಗಿತಲ ಲೇಸ ಪಡುಬೆದ್ರ ಬಂಟರ್ನ ಸಂಘದ ಸಭಾಭವನೋಡ್ ನಡೆತಂಡ. ಮುಗಿತಲ ಲೇಸನ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಉದಿಪನ ಮಲ್ತೆರ. ಪಡುಬೇದ್ರ ಸಹಕಾರಿ ಸೊಸೈಟಿ ಗುರುಕಾರ್ಯರು ವೈ ಸುಧೀರ್ ಕುಮಾರ್ ಗುರುಕಾರ್ಮೆ ವಹಿಸ್ತಿದ್ದಾರೆ. ಈ ಪೊರ್ತುಡು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಬೊಕ್ಕ ಸಹಕಾರಿ ರಂಗದ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಕಳೆದ ಸಲ ಸಹಕಾರ ಸಪ್ತಾಹದಲ್ಲಿ ಸಹಕಾರ ಮಾಣಿಕ್ಯ ಪ್ರಶಸ್ತಿ ನಾವು ರಾಜ್ಯ ಸರ್ಕಾರ ಸಹಕಾರ ರತ್ನ ಕೊಟ್ಟರೆ ನಾವು ಅದಕ್ಕಿಂತ ಮಿಗಿಲಾಗಿ ಮಾಣಿಕ್ಯ ಅನ್ನುವಂಥ ಪ್ರಶಸ್ತಿಯನ್ನು ಕೊಡೋದನ್ನು ಪ್ರಾರಂಭ ಮಾಡಿದೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಬೆಳೆದಷ್ಟು ಬೇರೆ ಯಾವ ಕ್ಷೇತ್ರವೂ ಬೆಳೆಯಿಲ್ಲ ಅಂತ ಹೇಳಿಕ್ಕೆ ಬಯಸ್ತೇನೆ. ನಮ್ಮ ಕಾರ್ಯವ್ಯಾಪ್ತಿಯಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳನ್ನು ಒಟ್ಟು ಸೇರಿಸಿ 7 ದಿವಸದ ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲ ಜನತೆಯ ಬೆಂಬಲ ಹಾಗೂ ಸಂಘ ಸಂಸ್ಥೆಗಳ ಬೆಂಬಲ ಭಾಳ ರೀತಿಯಲ್ಲಿ ನೋಡುವಾಗ ನಮಗೆ ಎದೆಉಂಬಿ ಬರ್ತಾ ಇದೆ. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಯಿತು. ಉಡುಪಿ ಜಿಲ್ಲೆಯ ಮುಖಾಂತರ ಎಲ್ಲ ಸಹಕಾರ ಸಂಸ್ಥೆಗಳು ಪ್ರಕೃತಿಯನ್ನು ಉಳಿಸುವಂಥ ಒಂದು ಕಾರ್ಯಕ್ರಮ, ಪ್ರತಿಯೊಬ್ಬರು ಒಂದು ಗಿಡ ನೆಡುವಂಥ ಕಾರ್ಯಕ್ರಮದ ಪೂರಕವಾಗಿ ತಾಯಿಯ ಹೆಸರಲ್ಲಿ ಒಂದು ಗಿಡ ಎನ್ನುವಂಥ ಒಂದು ಸಂದೇಶದ ಮುಖಾಂತರ 1 ಲಕ್ಷದ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಇದ 10ನೇ ವರ್ಷದ ದಶಮಾನೋತ್ಸವ ದುಬೈ ಯಕ್ಷೋತ್ಸವ ಐತಾರ ದುಬೈ ಕರಾಮಾ ಇಂಡಿಯನ್ ಹೈಸ್ಕೂಲ್ದ ಶೇಖ್ ರಶೀದ್ ಆಡಿಟೋರಿಯಂಡ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ದುಬೈದ ಜತಸೆರಿಗೆಡ್ ನಡೆತಂಡ. ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಇದ 10ನೇ ವರ್ಷದ ಆಚರಣೆ ದಶಮಾನೋತ್ಸವ ದುಬೈ ಯಕ್ಷೋತ್ಸವ ಐತಾರ ಇಂಡಿಯನ್ ಹೈಸ್ಕೂಲ್ ಕರಾಮ ದುಬೈದ ಶೇಖ್ ರಶೀದ್ ಆಡಿಟೋರಿಯಂಡ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಯುಎಇ ಘಟಕದ ಜತಸೆರಿಗೆಡ್ ಅಟ್ಟಣೆ ಆದಿತ್ತಂಡ. ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಇದ ಸಂಚಾಲಕರು ದಿನೇಶ್ ಶೆಟ್ಟಿ ಕೊಟ್ಟಿಂಜ, ನಿರ್ದೇಶಕರು ಬೊಕ ಯಕ್ಷಗುರು ಶೇಖರ ಡಿ ಶೆಟ್ಟಿಗಾರ್ ಬಿನ್ನೆರೆ ನೇತ್ಕೊಂಡರು. ಉದ್ಯಮಿ ಬೊಕ ದಾನಿಲು ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ, ಯಕ್ಷಧ್ರುವ ತಾಪಕಿರು ಬೊಕ ಭಾಗವತರ ಸತೀಶ್ ಶೆಟ್ಟಿ ಪಟ್ಲ ಬಿನ್ನೆರೆನ ಒಟ್ಟು ಸೆರಿಗೆಡ್ ಕಾರ್ಯಕ್ರಮ ಉದಿಪನ ಮಲ್ತೆರ.
ಪ್ರವೀಣ್ ಅಮರನಾಥ್, ಕಿಶೋರ್ ಕುಮಾರ್, ಸಂತೋಷ್ ಕುಮಾರ್, ಶಿವಶಂಕರ, ಜಯರಾಮ ರೈ, ಶೇಖರ ಶೆಟ್ಟಿ, ಸರ್ವೋತ್ತಮ ಶೆಟ್ಟಿ ಅಬುದಾಬಿ ಇಂಚ ಬೇತೆ ಬೇತೆ ವಲಯದ ನಾಯಕರು, ಉದ್ಯಮಿಗಳು, ಕಲಾವಿದರು ಬೆನ್ನೆರಾದ ಪಾಲ್ಗೊಂಡರು. ಪಿ.ಕೆ. ಗಣೇಶ್ ರೈ, ಸೋನಿ ಕೊರೆಯ, ರೂಪಾ ಕಿರಣ್ ಇಂಚ ದಶಮಾನೋತ್ಸವಲ್ಲಿ ಕೊಡು ಬೇತೆ ಬೇತೆ ಕ್ಷೇತ್ರ ವಲಯದ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಸರ್ವೋತ್ತಮ ಶೆಟ್ಟಿ ದುಬೈ ಬೊಕ ಅರೆನ ಬುಡಿದಿ ಉಷಾ, ಪುತ್ತಿಗೆ ವಾಸ್ತೇವ ಭಟ್ ಬೊಕ ಅರೆನ ಬುಡಿದಿ ವಾಣಿ ಭಟ್ ಬೊಕ ದುಬೈಡ್ ಬರವು ಕಲ್ಪಾವನ ಊರ್ದಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಯಕ್ಷಗಾನ ಅಭ್ಯಾಸ ಕೇಂದ್ರ UAE ಬೆಳೆದು ಬಂದ ಹಾದಿ ಪಂಪನ ಬೋಕುನಿ ಪೊರ್ತುಡು ಲೋಕಾರ್ಪಣೆ ಮಲ್ತೆರ. ಸರ್ವೋತ್ತಮ ಶೆಟ್ಟಿ ಪಾತ್ರದ ಈ ಸಮ್ಮಾನ ಕರೆನ 10 ವರ್ಷಲೆಡೆ ಯಕ್ಷಗಾನ ಅಭ್ಯಾಸ ಕೇಂದ್ರಡು ಕೆಲಸ ಮಲ್ಪನ ಸದಸ್ಯರಿಗೆ ಸಂದಡು ಒಂದು ಪಂಡದ ಎಡೆಪ್ ಬೈಕಿಯರ. ಚೇತನ್ ಪಿಲಿಕುಳ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ನಮಗೆ ಎಂಥದ್ದು ಸನ್ಮಾನ ಇವತ್ತು ಸಂದಿದೆ, ಅದು ನಮಗೆ ಸಂದ ಸನ್ಮಾನ ಅಲ್ಲ. ನನಗೆ ಸಂಘಟಕ ಎಂಬ ಬಿರುದನ್ನಿಟ್ಟು ಸನ್ಮಾನ ಮಾಡಿದ್ದಾರೆ. ಸಂಘಟಕ ನಾನಲ್ಲ, ಯಾರೆಲ್ಲ ಆರೆಂಜ್ ಶಾಲು ಯಾರು ಹಾಕ್ಕೊಂಡಿದ್ದಾರೆ ಅವರಿಗೆ ಸನ್ನುವ ಸನ್ಮಾನ ಇದು, ನನಗೆ ಸನ್ಮಾನ ಸಂದದಲ್ಲ. ಈ 10 ವರ್ಷ ಇಲ್ಲಿ ಯಕ್ಷಗಾನ ನಡೆದುಕೊಂಡು ಬರುವುದಿದ್ದರೆ ಅದು ಅವರಿಗೆ ಆ ಗೌರವ ಸಲ್ಲಬೇಕು. ಅದರೊಟ್ಟಿಗೆ ದಿನೇಶ್ ಕೊಟ್ಟಿಂಜ ಹಾಗೂ ಶೇಖರ್ ಶೆಟ್ಟಿಗಾರರು ಇವರೆಲ್ಲ ಒಟ್ಟು ಸೇರಿ ಎಲ್ಲ ಫ್ಯಾಮಿಲಿ ಮಕ್ಕಳು ಇಲ್ಲಿದ್ದು ಅವರ ತಂದೆ ತಾಯಿಯವರಿಗೆ ಎಲ್ಲ ಈ ಸನ್ಮಾನ ಸಲ್ಲಬೇಕು. ನಮಗೆ ಏನು ಸನ್ಮಾನ ಮಾಡ್ತೀರಾ ಅದು ನಮಗೆ ಸನ್ಮಾನ ಮಾಡೋದಲ್ಲ, ಅವರಿಗೆ ಸನ್ಮಾನ ಮಾಡೋದು ಅಂತ ಹೇಳಿ ನಾನು 2 ಮಾತಿಗೆ ವಿರಾಮ ನೀಡ್ತೀನಿ. ಸಂವಿಧಾನದ ಉದ್ದೇಶಗೂ ಅಡ್ಡಿ ಮಲ್ಪನ ಓವೇ ಶಕ್ತಿನ ಯುವ ಕಾಂಗ್ರೆಸ್ ಎದುರು ಸಾವನ ಸಂಕಲ್ಪ ಮಲ್ಪಡೊಂದು ದುಂಬುದ ಮಂತ್ರಿ ಕೆಪಿಸಿಸಿ ಪ್ರಚಾರ ಸಮಿತಿ ಗುರ್ಕಾರ್ಯರು ವಿನಯ ಕುಮಾರ್ ಸೊರಕೆ ಕಾಪುಡು ನಡತಿನ ಯುವ ಕಾಂಗ್ರೆಸ್ ಅಧಿಕಾರದೆತ್ತೊನ್ನ ಲೇಸಡು ಪಾತಿರಿಯರು. ಉಡುಪಿ ಜಿಲ್ಲೆದ ಕಾಪು ಕ್ಷೇತ್ರ ಯುವ ಕಾಂಗ್ರೆಸ್ ಸಮಿತಿ ಕಾಪು ಬ್ಲಾಕ್ ತೆನ್ಕೈ ಬೊಕ ಬಡಕೈ ಯುವ ಕಾಂಗ್ರೆಸ್ ಸಮಿತಿದ ಹೊಸ ಪದಾಧಿಕಾರುలు ಅಧಿಕಾರದೆತ್ತೊನ್ನ ಲೇಸ್ ಕಾಪು ರಾಜೀವ ಭವನೋಡ್ ನಡತಂಡ ಕೆಪಿಸಿಸಿ ಪ್ರಚಾರ ಸಮಿತಿ ಗುರ್ಕಾರಿರುವಕ ರಾಜ್ಯದ ದುಂಬುದ ಮಂತ್ರಿ ಲೇಸ್ಟ್ ಪಾಲ್ದಿತ್ತೊಂದು ಹೊಸ ಅಧಿಕಾರಿಗಳಿಗೆ ಅಧಿಕಾರ ಕೊರ್ಪಾದ ಪ್ರತಿಜ್ಞೆ ಮಲ್ಪಾಯರ. ವಿನಯ ಕುಮಾರ್ ಸೊರಕೆ ಪಾತಿರ್ದು ಇತ್ತೆ ಸಂವಿಧಾನದ ಉದ್ದೇಶಗ ಅಡ್ಡಿ ಮಲ್ಪನ ಓಬಿ ಶಕ್ತಿನ ಕಾಂಗ್ರೆಸ್ ಸಮರ್ಥವಾದ ಎದುರು ಸಾವನ ಸಂಕಲ್ಪ ಮಲ್ಪಡು ಸಂವಿಧಾನ ದೇಶದ ಕಾಂಗ್ರೆಸ್ ಸಿದ್ಧಾಂತ ಆದಿತ್ತದ ಐತ ರಕ್ಷಣೆಗೆ ತಯಾರಾದ ಪಡೊಂದು ಪಂಡಿರ. ಕೆಪಿಸಿಸಿ ಪ್ರಧಾನ ಕಾರ್ಯಂತರ ಇನಾಯತ್ ಅಲಿ ಪಾತಿರ್ದು ಯುವ ಕಾಂಗ್ರೆಸ್ ನಾಯಕರನ್ನು ಸೃಷ್ಟಿ ಮಲ್ಪನ ಘಟಕ ಆದುಂಡೊಂದು ಪಂಡಿರ. ಕ್ಷೇತ್ರದ ಯುವ ಕಾಂಗ್ರೆಸ್ ಸಮಿತಿದ ಹೊಸ ಗುರ್ಕಾರ್ಯರು ಮೊಹಮ್ಮದ್ ನಿಯಾಜ್ ಪಾತಿರ್ದು ಕ್ಷೇತ್ರಡು ಪಕ್ಷನು ಬಲ ಮಲ್ಪನ ಅವಲೇಂಕನ ಕೂಟ ಶಕ್ತಿ ಮೀರ್ದು ಪುಣೆಯರ ಉಲ್ಲಾಂದು ಪಂಡಿರ. ಪಕ್ಷದ ಸಿದ್ಧಾಂತ, ನಮ್ಮ ಪಕ್ಷದ ನಾಯಕತ್ವ, ನಮ್ಮ ಪಕ್ಷದ ಕಾರ್ಯಕ್ರಮ ಇವೆಲ್ಲವೂ ಕೂಡ ತಮ್ಮ ಇದರಲ್ಲಿ ಅಳವಡಿಸೋದ್ರ ಜೊತೆಯಲ್ಲಿ ಇದಕ್ಕೆ ಯಾವತ್ತು ನಮ್ಮ ಸಿದ್ಧಾಂತಕ್ಕೆ ಅಡ್ಡಿ ಬರ್ತದೆ ಆವಾಗ ಸಂಘರ್ಷದ ಹಾದಿಯನ್ನು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಘರ್ಷದ ಹಾದಿಯನ್ನು ಕೂಡ ಹಿಡಿಯುವಂಥ ಕೆಲಸ ಕಾರ್ಯವನ್ನು ಯುವ ಕಾಂಗ್ರೆಸ್ಗಳು ಮಾಡಬೇಕು ಅಂತೇಳಿ ಕರೆಯನ್ನು ಕೊಡ್ತೇವೆ. ಸಂವಿಧಾನವನ್ನು ಉಳಿಸುವಂಥ ಕೆಲಸ ಕಾರ್ಯ ಮಾಡಲಿಕ್ಕೋಸ್ಕರ ನಾವು ಕರೆಯನ್ನು ಕೊಡ್ತೇವೆ. ಈ ಭಾಗದಲ್ಲಿ ಮುಂದಿನ ದಿನದಲ್ಲಿ ಪಕ್ಷವನ್ನು ಮುನ್ನಡೆಸುವಂಥ ಯುವಕರು ಇವತ್ತು ಎಲ್ಲ ಪಣ ತೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಪಕ್ಷವನ್ನು ಪುನರ್ರಚಿಸುವಂಥ ಕಾರ್ಯಕ್ರಮವನ್ನು ಇವತ್ತಿನಿಂದ ಪ್ರಾರಂಭವಾಗಿದೆ ಎಂದು ನಾನು ಭಾವಿಸ್ತಾ ಇದ್ದೇನೆ. ಯುವ ಕಾಂಗ್ರೆಸ್ನ ಈ ಪದಾಧಿಕಾರಿಗಳನ್ನು ನಾವು ಮುಂದಿನ ಬ್ಲಾಕ್ ಕಾಂಗ್ರೆಸ್ ಪುನರ್ರಚಿಸುವಾಗ ಹಾಗೂ ಇತರ ನಮ್ಮ ಬೇರೆ ಬೇರೆ ಘಟಕಗಳಿವೆ ಪಕ್ಷದಲ್ಲಿ, ಅದರಲ್ಲಿ ಪುನರ್ರಚಿಸುವಾಗ ಅವರನ್ನು ಗುರುತಿಸಿ ಅವರಿಗೆ ಸೂಕ್ತವಾದ ಸ್ಥಾನಮಾನವನ್ನು ಕೊಡುವಂಥ ಕೆಲಸವನ್ನು ಕೂಡ ಈ ಭಾಗದ ಒಂದು ಉಸ್ತುವಾರಿಯಾಗಿ ನಾನು ಮಾಡುತ್ತೇವೆ ಎಂಬ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಯುವಕರನ್ನು ಎಲ್ಲರನ್ನು ಜೊತೆಗಾಗಿ ಸೇರಿಸಿ ಈ ಭಾಗದಲ್ಲಿ ಪಕ್ಷವನ್ನು ಪುನರ್ರಚಿಸಬೇಕು, ಪಕ್ಷವನ್ನು ಬಲಪಡಿಸಬೇಕು. ಕುಕ್ಕೆ ಸುಬ್ರಹ್ಮಣ್ಯ ಕೈತಾಲ್ದ ಇಲ್ಲಿಯ ಹಳ್ಳಿ ಒಕ್ಕ ಪಡ್ಡೆಘಟ್ಟದ ಕಾಡಡ್ ಚಿತ್ರೀಕರಣ ಆತಿನ ಜಂಗಲ್ ಮಂಗಲ್ ಸಿನಿಮಾ ಜುಲೈ 4 ರಾಜ್ಯದೊರ್ಮೆಡ ಬಿಡುಗಡೆ ಆಪನೊಂದು ನಿರ್ದೇಶಕರ ರಕ್ಷಿತ್ ಕುಮಾರ್ ಕುಡ್ಲಡ್ ಸುದ್ದಿ ಕೊಟ್ಟಡು ತೆರಿಪಾದಿರ.
ಜಂಗಲ್ ಮಂಗಲ್ ಸಿನಿಮಾದ ನಿರ್ದೇಶಕರ ರಕ್ಷಿತ್ ಕುಮಾರ್ ಕುಡ್ಲದ ಪ್ರೆಸ್ ಕ್ಲಬ್ ಸೋಮವಾರ ಸುದ್ದಿಕೊಟ್ಟಡ ಪಾತಿಡ್ದು ಸುತ್ತಮುತ್ತ ಇಡೀ ಕಾಡಿದ್ದದ ನರಮಾನಿ ಪಕ್ಕ ಕಾಡದ ನಡುಟು ಬುಡಂದಿನ ಸಂಬಂಧ ಉಪ್ಪುನ ಎಲ್ಲಿಯ ಊರಂಜೇಟ್ ನಡಪುನ ನಿಜವೈನ ಸಂಗತಿನ ಆಧಾರ ಪತ್ತೊಂದು ತಯಾರು ಮಲ್ತಿನ ಜಂಗಲ್ ಮಂಗಲ್ ಸಿನಿಮಾ ಜುಲೈ 4 ರಾಜ್ಯದೊರ್ಮೆಡ ಬುಡುಗಡೆ ಆಪನೊಂದು ಪಂಡ್ಯರ ಕುಕ್ಕೆ ಸುಬ್ರಹ್ಮಣ್ಯ ಕೈತಲ್ದ ಇಲ್ಯ ಹಳ್ಳಿ ಬೊಕ್ಕ ಪಡ್ಡೇಘಟ್ಟದ ಕಾಡಡಿಡಿ ಚಿತ್ರೀಕರಣ ಆತಂಡ ಹೆಚ್ಚಾದ ಕರಾವಳಿದ ಕಲಾವಿದರನ್ನು ಸೇರ್ಸಾದ ಸಿನಿಮಾ ತಯಾರು ಮಲ್ದಣಂದು ರಕ್ಷಿತ್ ಕುಮಾರ್ ಪಂಡ್ಯರ ನಾಯಕ ನಟೆ ಎಸ್ ಶೆಟ್ಟಿ ಪಾತಿರ್ದು ಈ ಸಿನಿಮಾಡಿಯನ್ನು ಸಪೋರ್ಟಿವ್ ನಟನೆ ಇತ್ತದ ನಿಜವಾದ್ಲ ಎಂದಿಟ್ಟು ಕಥೆ ಬೊಕ್ಕ ನಿರ್ದೇಶಕರ ಹೀರೋ ಚಿತ್ರಕಥೆನ ಸಿಂಪಲ್ ಸುನಿ ಮೆಚ್ಚಿದ ಅರನ ಬ್ಯಾನರ್ಡ್ ಅವಕಾಶ ಕೊರಿರಂದು ಪಂಡ್ಯರ ಪೋಷಕ ನಟೆ ಚಂದ್ರಹಾಸ್ ಉಳ್ಳಾಲ ಪಾತಿರ್ದು ಕಾಡು ತನ್ನ ಗುಟ್ಟುನು ಏಪೊಗ್ಲ ಬುಡ್ಪುಜೆ ಅಣ್ಣ ಕಾಡು ಪ್ರೀತಿ ಅರಾಧ ಪತ್ತುಣೊಂದು ತೋಜಾವನ ಕಾಡದ ಎರೇಗ್ಲ ಗೊತ್ತಾವಂದಿನ ಸಂಗತಿ ಈ ಸಿನಿಮಾಡುಂಡೊಂದು ಪಂಡ್ಯರ ಹಾಸ್ಯ ನಟಿ ಪುಷ್ಪರಾಜ ಬೊಳ್ಳಾರ್ ನಾಯಕಿ ಹರ್ಷಿತಾ ಸುದ್ದಿ ಕೊಟ್ಟೊಡಿತ್ತರ. ಸಿಂಪಲ್ ಸುನಿ ಪ್ರೆಸೆನ್ಸಲ್ಲಿ ಈ ಮೂವಿ ಕರ್ನಾಟಕದ ಎಲ್ಲ ಕಡೆಗೆ ಇದು ಬಿಡುಗಡೆ ಆಗ್ತಾ ಇದೆ. ಅದಲ್ಲದೆ ನಮ್ಮ ಇಲ್ಲಿಯ ಕರಾವಳಿಯ ತುಂಬ ಜನ ಆರ್ಟಿಸ್ಟ್ ಇದರಲ್ಲಿ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಸ್ವಲ್ಪ ನಾನ್ ಆರ್ಟಿಸ್ಟ್ ಆಗಿರ್ಬೋದು, ಆದರೆ ಮಟ್ಪಾಡಿ ಅನ್ನುವಂಥ ಚಿಕ್ಕ ಊರಲ್ಲಿರುವಂತಹ ಈ ಟ್ರೈಲರ್ ನೋಡಿದಾಗ ನಾವೆಲ್ಲ ನಮ್ಮನ್ನೆಲ್ಲ ಬಿಟ್ಟು ಉಳಿದಂಥ ಎಲ್ಲ ಮುಖಗಳು ಆ ಊರಿನ ಮುಗ್ಧ ಜನರು. ಅವರಿಗೆ ಈ ಮೂವಿಯಲ್ಲಿ ಒಂದು ಆ್ಯಕ್ಟ್ ಮಾಡುವಂತಹ ಒಂದು ಚಿಕ್ಕ ಚಾನ್ಸ್ ಸಿಕ್ಕಿದೆ. ಸೊ ನಮಗೋಸ್ಕರ ಅಲ್ಲದಿದ್ದರೂ ಆ ಮುಗ್ಧ ಮನಸ್ಸುಗಳಿಗೋಸ್ಕರ ನಾವು ಈ ಮೂವಿನ ನೋಡಬೇಕು. ಆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸುಮಾರು ಇದರ ಲೆಂತ್ ಬಂದ್ಬಿಟ್ಟು 1.5 ಗಂಟೆಯಲ್ಲಿ ಟ್ರೈಲರ್ ನೋಡಬೇಕಾದ್ರೆ ತುಂಬ ಫನ್ ಅಂತ ಅನಿಸುತ್ತೆ. ಖಂಡಿತವಾಗಿ ಈ ಮೂವಿ ಬಂದ್ಬಿಟ್ಟು ಒಂದು ಮಿಸ್ಟ್ರಿ, ಒಂದು ಕ್ರೈಮ್ನ ತುಂಬ ಚೆನ್ನಾಗಿ ಏನು ಡೈರೆಕ್ಷನ್ ಮಾಡಿದರೆ ರಕ್ಷಿತ್ ಅವರು. ಇದೇ ಜುಲೈ 4 ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ಬನ್ನಿ. ಕಾಡು ತನ್ನನ್ನು ಯಾರು ಪ್ರೀತಿಸ್ತಾರೋ ಅದನ್ನು ಅಪ್ಪಿಕೊಳ್ತದೆ, ಯಾರು ತನ್ನನ್ನು ದ್ವೇಷಿಸ್ತಾರೋ ಅವರನ್ನು ಮಟ್ಟ ಹಾಕ್ತದೆ. ಈ ಒಂದು ಕಥೆಯ ಒಂದು ಮುಖ್ಯ ಎಳೆಯನ್ನಿಟ್ಟುಕೊಂಡು ಒಂದು ಹಳ್ಳಿಯಲ್ಲಿ ಒಂದು ಕಾಡಿನಲ್ಲಿ ನಡೆಯುವಂತಹ ಒಂದು ನಿಗೂಢ ಕಥೆಯನ್ನು ಹೊಂದಿರುವಂತಹ ಈ ಜಂಗಲ್ ಮಂಗಲ್ ಸಿನಿಮಾ ತಮಗೆಲ್ರಿಗೂ ತುಂಬ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ. ಎಡೆಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡ ನಾನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.